ಭಾಸ್ಕರ್ ನಾಯ್ಕ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ತಿಮ್ರೋಡಿ ಮಂಗಳೂರಿನಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ್ದು, ಭಾಸ್ಕರ್ ನಾಯ್ಕ್ ಮೇಲೆ ಹಲ್ಲೆ ಮಾಡಿದ್ದು ಧರ್ಮಸ್ಥಳದ ಟೀಮ್, ಹಲ್ಲೆ ಮಾಡಿದ್ದು ಅವರೇ, ಹೊಡೆಸುವುದು ಅವರೇ, ಅಡ್ಮಿಟ್ ಮಾಡುವುದು ಅವರೇ, ಆದರೆ ಕಂಪ್ಲೇಂಟ್ ಮಾಡೋದು ಮಾತ್ರ ನಮ್ಮ ಮೇಲೆ. ಇವತ್ತು ಸತ್ಯದ ತೂಕ ರಾಷ್ಟ್ರ ವ್ಯಾಪ್ತಿಯಲ್ಲಿ ಹೋಗುತ್ತಿದ್ದು ಅದನ್ನು ತಡೆಯಲು ಅವರೇ ಹೊಡೆದು ಕಂಪ್ಲೇಂಟ್ ನಮ್ಮ ಮೇಲೆ ಮಾಡಿದ್ದಾರೆ. ಇದೆಲ್ಲ ಪೇಟಧಾರಿಗಳ ಕೃತ್ಯ ಎಂದು ಮಹೇಶ್ ತಿಮ್ರೋಡಿ ಕಿಡಿಕಾರಿದ್ದಾರೆ. ನೋಡಿ, ಏನು ಅತ್ಯಾಚಾರ ಮಾಡಿದ್ದಾರೋ, ಏನು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದ್ದಾರೋ ಅವರಿಗೆ ನಮ್ಮನ್ನು ಯಾವ ರೀತಿಯೂ ಕಟ್ಟಲಿಕ್ಕೆ ಆಗುವುದಿಲ್ಲ. ಇವತ್ತು ಸತ್ಯದ ತೂಕ ಎಷ್ಟು ಮೇಲೆ ಹೋಗಿದೆ ಅಂತ ಹೇಳಿದರೆ ರಾಜ್ಯ ಅಲ್ಲ, ರಾಷ್ಟ್ರವ್ಯಾಪಿ ಹೋಗ್ತಾ ಉಂಟು. ಅದನ್ನು ತಡಿಲಿಕ್ಕೋಸ್ಕರ ಅವರೇ ಹೊಡಿಸುವುದು, ಅವರೇ ಅಡ್ಮಿಟ್ ಮಾಡೋದು, ಕಂಪ್ಲೇಂಟ್ ನಮ್ಮ ಮೇಲೆ ಮಾಡಿಸೋದು ಅಷ್ಟೇ. ಇದು ಅತ್ಯಾಚಾರಿಗಳು ಯಾರು ಇದ್ದಾರೋ ಅವರನ್ನು ರಕ್ಷಣೆ ಮಾಡುವಂಥ ಪಾಪಿಗಳು ಯಾರಿದ್ದಲ್ಲ, ಈ ಪೇಟದಾರಿಗಳು, ಅವ್ರು ಮಾಡೋದು, ನಾವಲ್ಲ. ನಮಗೆ ಇದೆಲ್ಲ ಜುಜುಬಿಗಳಿದೆಲ್ಲ. ನಮ್ಮ ಹಿಂದ್ಗಡೆ ಕೋಟಿ ಕೋಟಿ ಜನ ಸತ್ಯದ ಪರವಾಗಿ ಹೋರಾಟ ಮಾಡುವವರಿದ್ದಾರೆ. ಈ ಕಚ್ಚಡ ಕೆಲಸ ಎಲ್ಲ ನಾವು ಮಾಡೋದಿಲ್ಲ, ಈ ಕಚ್ಚಡ ಕೆಲಸ ಅವರು ಮಾಡೋದು. ಅವರ ಕೆಲವು ಯೂಟ್ಯೂಬರ್ಸ್ ಎಲ್ಲ ಇದ್ದಾರೆ, ಬೀದಿ ಪಾಲಾಗಲಿಕ್ಕೆ ರೆಡಿಯಾಗಿದ್ದವರು, ಅವರು ಮಾಡುವಂಥದ್ದು, ನಾವಲ್ಲ. ನಮಗೆ ಇದೆಲ್ಲ ಅಗತ್ಯವೇ ಇಲ್ಲ. ಹೇಳ್ತಾಳೆ ನಾನೇ ಬಂದು ಎದೆಗೆ ಕೈ ಹಾಕಿದ್ದೇನೆ ಅಂತೇಳಿ. ಅವಳಿಗೆ ಎಷ್ಟು ಎದೆ ಇದೆ ಅವಳಿಗೆ ಹೇಳಬೇಕಲ್ಲ ನಾನು. ನಾವೇನು 40 ವರ್ಷದಿಂದ ಹೋರಾಟ ಮಾಡಿದವರು ಸ್ವಾಮಿ. ನನ್ನ ಮನೆಯ CC ಫುಟೇಜಿನ ಅಡಿಯಲ್ಲೇ ಇದ್ದೆ. ಇವತ್ತು ಕೂಡ DSP ಸಾಹೇಬರು ಬಂದರು. ಒಟ್ಟಾರೆ ಒಬ್ಬನೇ ಮೇಲೆ ಕೇಸ್ ಮಾಡಲಿಕ್ಕೆ ಆಗ್ತದ? ಇದು ಹಿಂದೆ ಎಲ್ಲ ನಡೀತಿತ್ತು. ಇದು ಆಧುನಿಕ ಯುಗ ಇಲ್ಲ, ಇದನ್ನೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಈ ವೀಸಾದು ಫುಟೇಜ್, ಅದು ಫುಟೇಜ್ ಎಲ್ಲ ಡೂಪ್ಲಿಕೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಒರಿಜಿನಲ್ ಬಂದಾಗ ಗೊತ್ತಾಗ್ತದೆ ಈ ಆರೋಪಿಗಳಿಗೆ ಏನು ಅಂತ ಹೇಳಿ. ನಾನು ಅದಕ್ಕೆ ಹೇಳೋದು, ಎಲ್ಲದಕ್ಕೂ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಸಹ ನೀವು ಕೇಳುವಾಗ ಉತ್ತರ ಕೊಡಲೇಬೇಕು. ಇದೆಲ್ಲ ಮತ್ತೆ ಕೆಲವು ಒಬ್ಬ ಇವನಿದ್ದಾನೆ, ಅವನ ಹೆಸರು ಎಂಥದ್ದು, ಶ್ಯಾಮ್ ಭಟ್ಟ, ಕಾಳೆ ನ್ಯೂಸ್ ಅಂತೇಳಿ, ಅವನೊಬ್ಬ ಪಾಪಿ, ಅವಿವೇಕಿ ಅವನು.